ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ನಮ್ಮ ಎಲ್ಲ ದಾಸ ಸಾಹಿತ್ಯದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೇವೆ. ಅದಲ್ಲದೆ ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ನಾವು ನೋಡಿದ್ದೇವೆ ಅನೇಕ ರಥಯಾತ್ರೆಗಳು ಕೂಡ ನಡೀತಾ ಇರ್ತವೆ, ರಥೋತ್ಸವ. ದೇವರು ತನ್ನ ಭಕ್ತರನ್ನು ನೋಡಲಿಕ್ಕೆ ಬರ್ತಾರೆ. ವಿಶೇಷ ದಾಸರು ಪದ್ಯದಲ್ಲಿ ಹೇಳ್ತಾರೆ, ತೇರನೇರಿ ಬೀದೀಲಿ ಬರುವ ರಂಗನ ನೋಡದ ಕಂಗಳಿದ್ಯಾತಕ್ಕೂ ಬರ್ತಾರೆ. ಹಾಗೆ ವಿಶೇಷವಾಗಿ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕೆ ಈ ರಥದಲ್ಲಿ ಕೂತ್ಕೊಂಡು ಬರ್ತಾರೆ. ರಥದ ಹಾದಿಯಲ್ಲಿ ಎಲ್ಲ ಭಕ್ತರು ವಿಶೇಷವಾಗಿ ಪೂಜೆಯನ್ನೆಲ್ಲ ಕೊಡ್ಬೋದು, ಹಣ್ಣುಗಾಯಿ ಕೊಡ್ಬೋದು, ಅಥವಾ ದೀಪವನ್ನು ಇಟ್ಟು ದೇವರಿಗೆ ಆರತಿಯನ್ನು ಮಾಡುವಂತಹ ವಿಶೇಷ ಒಂದು ಸೌಲಭ್ಯ. ಅಂದರೆ ಅವರಿಗೆ ಭಗವಂತನ ಕೃಪೆ ಸಿಗ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹರೇ ಕೃಷ್ಣ. ಜಗನ್ನಾಥ ಯಾತ್ರಾ ಯಾಕೆ ವಿಶೇಷತೆ ಅಂತ ಹೇಳಿದ್ರೆ, ಇದು ಎಲ್ಲ ಕಡೆ ಎಲ್ಲ ನಮ್ಮ ದೇಶದಲ್ಲಿ ಅಲ್ಲದೆ ಹೊರದೇಶದಲ್ಲಿ ಕೂಡ ಜಗನ್ನಾಥ ರಥಯಾತ್ರವನ್ನು ಆಚರಿಸ್ತಾ ಇದ್ದಾರೆ. ಇದು ಜೂನ್ 27ನೇ ತಾರೀಕಿಗೆ ಬರ್ತಾ ಇದೆ. ಎಸ್ಪೆಷಲಿ ಜಗನ್ನಾಥ ರಥಯಾತ್ರ ಭುವನೇಶ್ವರ್ ಪುರಿಯಲ್ಲಿ, ಒರಿಸ್ಸಾದ ಜಗನ್ನಾಥ ಪುರಿಯಲ್ಲಿ ಈ ಸಂಭ್ರಮದ ರಥೋತ್ಸವ ನಡೀತದೆ. ಪ್ರತಿ ವರ್ಷ ಅಲ್ಲಿ ನಡೀತದೆ. ಆದ ಕಾರಣ ಅಲ್ಲಿಗೆ ಹೋಗಲಿಕ್ಕೆ ಆಗದವರಿಗೆ ನಾವು ಇಲ್ಲಿ ಮಂಗಳೂರಲ್ಲಿ ಉಡುಪುಗಟ್ಟೆ ಜಗನ್ನಾಥ ಮಂದಿರದ ಇವರಿಂದ ಅರೇಂಜ್ಮೆಂಟ್ ಮಾಡಿದಂತಹ ಈ ಜಗನ್ನಾಥ ರಥಯಾತ್ರೆಯನ್ನು ನಾವು ಲೇಡಿ ಹಿಲ್ ವೃತ್ತದಿಂದ ಟೌನ್ ಹಾಲ್ವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹೋಗುವ ದಾರಿಯಲ್ಲಿ ನಾವು ಲೇಡಿ ಹಿಲ್ ಮತ್ತು ಲಾಲ್ಬಾಗ್, ಹಾಗೆ ನ್ಯೂ ಭಾರತ್ ಸರ್ಕಲ್, ಹಾಗೆ ಸಿಟಿ ಸೆಂಟರ್ ಆಗಿ ನೆಕ್ಸ್ಟ್ ಟೌನ್ ಹಾಲಿಗೆ ಹೋಗಿ ಅಲ್ಲಿ ಜಗನ್ನಾಥನನ್ನು ರಥದಲ್ಲಿ ಕೂತ್ಕೊಳ್ಳಿಸಿ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನಾವು 8 ಗಂಟೆವರೆಗೆ ನಡೆಸ್ತಾ ಇದ್ದೇವೆ. ಹಾಗೆ ಜಗನ್ನಾಥನ ವಿಶೇಷ